ಡೀಸೆಲ್ ಬೆಲೆ ಸೇರಿದಂತೆ ವಿವಿಧ ವೆಚ್ಚಗಳ ಏರಿಕೆಯ ಪರಿಣಾಮವಾಗಿ ಖಾಸಗಿ ಬಸ್ಗಳ ಟಿಕೆಟ್ ದರವನ್ನು ರಾಜ್ಯದಾದ್ಯಂತ ಶೇಕಡಾ 5ರಿಂದ 8ರಷ್ಟು ಏರಿಕೆ ಮಾಡಲಾಗಿದೆ ಅಂತ ಕರ್ನಾಟಕ ರಾಜ್ಯ ಮಜಲು ವಾಹನ ಬಸ್ ಮಾಲಕರ ಸಂಘಗಳ ಅಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯ್ಕ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ 1 ವರ್ಷದ ಹಿಂದೆ ₹3 ಹಾಗೂ ಕೇಂದ್ರ ಸರ್ಕಾರ 4 ಬಾರಿ ₹8.17 ಡೀಸೆಲ್ ದರ ಮತ್ತು ವಾಹನದ ಬಿಡಿ ಭಾಗಗಳ ದರ, ಟೈರ್ ರಿಸೋಲಿಂಗ್ ದರ, ಟೋಲ್ ದರ, ನೌಕರರ ವೇತನ, ಸರ್ಕಾರದ ಟ್ಯಾಕ್ಸ್, ಇನ್ಶೂರೆನ್ಸ್ ದರ ಸೇರಿದಂತೆ ವಿವಿಧ ವೆಚ್ಚಗಳಲ್ಲಿ ತೀರಾ ಏರಿಕೆಯಾಗಿದೆ. ಈ ಪರಿಣಾಮ ಬಸ್ ಟಿಕೆಟ್ ದರವನ್ನು ಏರಿಸಲು ಕರ್ನಾಟಕ ರಾಜ್ಯ ಖಾಸಗಿ ಬಸ್ ಮಾಲೀಕರ ಸಂಘಗಳ ಒಕ್ಕೂಟ ನಿರ್ಧರಿಸಿದೆ ಅಂತ ಹೇಳಿದರು. ಪ್ರತಿ ಪ್ರಯಾಣಿಕರಿಗೆ 4 ಪೈಸೆಯಂತೆ ಪ್ರತಿ ಕಿಲೋಮೀಟರ್ಗೆ ಕನಿಷ್ಠ 25 ಪೈಸೆಯವರೆಗೆ ಸೆಸ್ ಹಾಕಲು ಅವಕಾಶ ಇದ್ದು, ಇದರ ಪ್ರಕಾರ ಹಾಲಿ ದರದ ಮೇಲೆ ಶೇಕಡಾ 5ರಿಂದ ಶೇಕಡಾ 8ರವರೆಗೆ ದರ ಪರಿಷ್ಕರಣೆ ಮಾಡಲಾಗಿದೆ. ಪರಿಷ್ಕೃತ ದರ ಜೂನ್ 8ರಿಂದ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಜಾರಿ ಮಾಡಲಾಗುವುದು ಅಂತ ಹೇಳಿದ್ರು. ಅದರಂತೆ ಉಡುಪಿ ಮಂಗಳೂರು ₹100, ಉಡುಪಿ ಕುಂದಾಪುರ ₹63, ಉಡುಪಿ ಕಾರ್ಕಳ ₹60, ಕುಂದಾಪುರ ಮಂಗಳೂರು ₹153 ಹಾಗೂ ಉಡುಪಿ ಮಣಿಪಾಲ ಸಿಟಿ ಬಸ್ ₹15 ದರವನ್ನು ನಿಗದಿಪಡಿಸಲಾಗಿದೆ. ಕನಿಷ್ಠ ದರವನ್ನು ₹12ರಿಂದ ₹13ಗೆ ಹೆಚ್ಚಿಸಲಾಗಿದೆ ಅಂತ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಬಸ್ ಮಾಲೀಕರ ಸಂಘದ ಮುಖಂಡರಾದ ರಾಜವರ್ಮ ಬಳ್ಳಾಳ್, ಸದಾನಂದ ಛಾತ್ರ ಉಪಸ್ಥಿತರಿದ್ದರು. 10-15 ದಿನದಲ್ಲಿ 4 ಬಾರಿ ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿದೆ. 1 ವರ್ಷದ ಹಿಂದೆ ರಾಜ್ಯ ಸರ್ಕಾರ ₹3 ಜಾಸ್ತಿ ಮಾಡಿದೆ. ಒಟ್ಟಾರೆ ಖಾಸಗಿ ಬಸ್ ವಲಯ ಇವತ್ತು ದರ ಏರಿಕೆಯಿಂದ ತತ್ತರಿಸ್ತಾ ಇದೆ. ಡೀಸೆಲ್ ದರ ಇರ್ಬೋದು, ಟೈರ್ ದರ ಇರ್ಬೋದು, ಆ್ಯಡ್ ಬ್ಲೂ ದರ ಇರ್ಬೋದು, ಹೊಸ ಟೈರ್ನ ದರ ಇರ್ಬೋದು, ಆಯಿಲ್ನ ದರ ಇರ್ಬೋದು, ಸ್ಪೇರ್ ಪಾರ್ಟ್ಸ್ನ ದರ ಇರ್ಬೋದು, ಹೊಸ ಬಾಡಿ ದರ ಇರ್ಬೋದು, ಬಸ್ ಬಾಡಿ ದರ ಇರ್ಬೋದು, ಟೋಲ್ ದರ ಇರ್ಬೋದು. ಹೀಗೆ ಎಲ್ಲದಲ್ಲಿ ಏರಿಕೆ ಕಾಣ್ತಾ ಇವತ್ತು ಖಾಸಗಿ ಬಸ್ಸನ್ನು ನಡೆಸೋದು ದುಸ್ತರ ಆಗಿದೆ. ಈ ಹಂತದಲ್ಲಿ ನಮಗೆ ರಾಜ್ಯ ಸರ್ಕಾರ ಕೊಟ್ಟ ನೋಟಿಫಿಕೇಶನ್ ಪ್ರಕಾರ ಯಾವಾಗ ದರ, ಡೀಸೆಲ್ ದರ ಇರಲಿ, ಟೋಲ್ ದರ ಇರಲಿ ಅಥವಾ ಬಿಡಿ ಭಾಗಗಳ ದರ ಇರಲಿ, ಆಗ ನಮಗೆ ಸೆಸ್ ಹಾಕಲಿಕ್ಕೆ ಪ್ರೊವಿಷನ್ ಕೊಟ್ಟಿದ್ದಾರೆ. ಪ್ರತಿ ಪ್ಯಾಸೆಂಜರಿಗೆ 4 ಪೈಸೆ ಪರ್ ಕಿಲೋಮೀಟರ್ ಸಬ್ಜೆಕ್ಟು ಮಿನಿಮಮ್ 25 ಪೈಸಾ ಅಂತ ಲೆವಿ ಹಾಕಲಿಕ್ಕೆ ನಮಗೆ ಪ್ರೊವಿಷನ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಇಡೀ ಕರ್ನಾಟಕದಲ್ಲಿ ನಾಳೆಯಿಂದ ಹೊಸ ದರವನ್ನು ಹಳೆ ದರಕ್ಕೆ ಪರಿಷ್ಕರಿಸಿ ಸುಮಾರು 3ರಿಂದ 8%ನವರೆಗೆ, ಕೆಲವು ಕಡೆ ರೌಂಡ್ ಅಪ್ ಆಗುವಾಗ 5 ಬರ್ಬೋದು, 6 ಬರ್ಬೋದು, ಮ್ಯಾಕ್ಸಿಮಮ್ 8% ನಾವು ದರವನ್ನು ಇಡೀ ಕರ್ನಾಟಕದಲ್ಲಿ ನಾಳೆಯಿಂದ ಜಾರಿ ಮಾಡ್ತಾ ಇದ್ದೇವೆ.